ಅರಣ್ಯ ಮತ್ತು ಜಲಸಂಪತ್ತು ಈ ತಾಲೂಕಿನಲ್ಲಿ ಜಾಸ್ತಿ ಇದ್ರೂ ಕೂಡ ಜನಜೀವನ ಸಂಕಷ್ಟದಲ್ಲಿಯೇ ಇದೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ತಿಳಿಸಿದ್ದಾರೆ. ಎಚ್.ಡಿ. ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ನಡೆದ ಸಾರ್ವಜನಿಕರ ಸಮಸ್ಯೆಗಳ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. 1 ಲಕ್ಷಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರೇ ವಾಸಿಸ್ತಾ ಇದ್ದು ಭೌಗೋಳಿಕವಾಗಿ ಅತಿದೊಡ್ಡ ತಾಲೂಕು ಆಗಿದೆ. ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಹೆಚ್ಚಿನ ಅನುದಾನ ನೀಡೋಕೆ ಕ್ರಮ ಬಯಸುತ್ತೇನೆ ಎಂದರು. ಒತ್ತುವರಿ ತಿರುವಾಗಿಲ್ಲ, ಪಂಚಾಯತಿನಲ್ಲಿ ಸರಿ ಕೆಲಸ ಮಾಡ್ತಾ ಇಲ್ಲ, NRG ಕೆಲಸಗಳಾಗ್ತಾ ಇಲ್ಲ, ಜನರಿಗೆ ಕೆಲಸ ಸಿಗ್ತಾ ಇಲ್ಲ, ಪಂಚಾಯತ್ ಕುಡಿಯೋ ನೀರಿಲ್ಲ, ಆಸ್ಪತ್ರೆ ಸೌಲಭ್ಯಗಳಿಲ್ಲ, ಹಾಸ್ಟೆಲ್ಗಳಲ್ಲಿ ಊಟ ಸಮರ್ಪಕವಾಗಿಲ್ಲ. ಇವೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸ್ಥಳಕ್ಕೆ ಹೋಗಿ ಜನರ ಜೊತೆ ಸಂಪರ್ಕ ಮಾಡಿ ಅವ್ರ ಕಷ್ಟಕ್ಕೆ ನೆರವಾಗಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಸರ್ಕಾರ ನೇರವಾಗಿ ಜನರ ಬಳಿಗೆ ಹೋಗಬೇಕು. ಜಿಲ್ಲೆನಲ್ಲೇ ಕೂತ್ಕೊಳ್ಳದೆ, ತಾಲೂಕಿನಲ್ಲೇ ಕೂತ್ಕೊಳ್ಳದೇ ಜನರ ಬಳಿಗೆ ಹೋಗಬೇಕು. ಜನರ ಸಮಸ್ಯೆನ ಕೇಳಬೇಕು. ಜನರಿಗೆ ನಂಬಿಕೆ ಬರಬೇಕು, ಭರವಸೆ ಬರಬೇಕು. ಸರ್ಕಾರ ಇದೆಯಪ್ಪ, ನಮಗೆ ತೊಂದರೆ ಆದರೆ ನಮ್ಗೆ ಅನ್ಯಾಯ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ಆದರೂ ಇನ್ನೂ ಕಷ್ಟ ಇದೆ, ತೊಂದರೆ ಇದೆ ಜನರಿಗೆ. ಈಗ 5 ಗ್ಯಾರಂಟಿ ಕೊಟ್ಟ ಮೇಲೆ ಸರಾಸರಿ ಒಂದು ಕುಟುಂಬಕ್ಕೆ ವಾರ್ಷಿಕವಾಗಿ 4,000ದಿಂದ 5,000 ರೂಪಾಯಿ ಆದಾಯ ಬರತಕ್ಕಂಥದ್ದು ಆಯಿತು. ಅದರಿಂದ ಸ್ವಲ್ಪ ಜೀವನನ ಯಾರ್ಯಾರು ಬಡವರಿದ್ದಾರೆ, ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ, ಅವರು ಜೀವನ ನಡೆಸಲಿಕ್ಕೆ ಸ್ವಲ್ಪ ನೆರವಾಯಿತು ಅಂತ ಅನ್ಕೊಂಡು. ಸಹಾಯ ಆಗಿದೆಯಾ ಇಲ್ವೋ? ಆಗಿದೆಯಾ? ಸೊ ಅದರಿಂದ ಸಹಾಯ ಆಗಿದೆ. ಅದರ ಜೊತೆಗೆ ಇಲ್ಲಿ ಸರಗೂರಿಗೆ 2 ಎಕರೆ ಜಮೀನು ಕೊಡಿ ನೀರಾವರಿದು, ಅಲ್ಲಿ ನಾವು ಮಿನಿ ವಿಧಾನಸೌಧ ಕಟ್ಟಬೇಕು ಅನ್ನೋದೊಂದು. ಮುಳುಗಡೆಯಿಂದ 1,200 ಮನೆಗಳು ಲಾಕ್ ಆಗಿದ್ದಾವೆ, ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿದ್ದು. SCP TSP ಹಣದಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ಇಲ್ಲಿಗೆ ಮಂಜೂರು ಮಾಡಿಕೊಡಿ ಅಂತಕ್ಕಂಥ. ಜಿಲ್ಲಾಧಿಕಾರಿ ಕೆ.ವಿ. ರಾಜೇಂದ್ರ ಮಾತನಾಡಿ, ಯಾವುದೇ ಜಮೀನುಗಳಿಗೆ ಹೋಗೋಕೆ ರೈತರಿಗೆ ರಸ್ತೆ ಸಮಸ್ಯೆ ನಕಾಶೆಯಲ್ಲಿದ್ದರೆ ಕೂಡಲೇ ತೆರವು ಮಾಡಬೇಕು. ನಕಾಶೆಯಲ್ಲಿ ಇಲ್ಲದಿರುವ ರೈತರ ಜಮೀನುಗಳಿಗೆ ರಸ್ತೆಗಳನ್ನು ಗುರುತಿಸಲು ಅಕ್ಕಪಕ್ಕದ ರೈತರೊಂದಿಗೆ ಮಾತನಾಡಿ ಸೂಕ್ತ ಸೌಲಭ್ಯ ಕಲ್ಪಿಸಿಕೊಡಲು ಸ್ಥಳೀಯ ಆಡಳಿತ ಕ್ರಮ ವಹಿಸಬೇಕು ಎಂದು ತಿಳಿಸಿದರು. ನನ್ನ ಲಾಗಿನ್ ಅಲ್ಲಿ ಇತ್ತು, ಆದ್ರೆ ನಾನು ಅನುಮೋದನೆ ಕೊಡೋ ಅಷ್ಟೊತ್ತಿಗೆ ಅದು ಸರ್ಕಾರದ ಹಂತದಲ್ಲಿ ಬ್ಲಾಕ್ ಆಯಿತು. ಅದಕ್ಕೆ ನಾನು ಒಂದು ರಿಪೋರ್ಟ್ ಅನ್ನ ರೆಗ್ಯುಲರ್ ಆಗಿ ಕಳಿಸ್ತಾ ಬರ್ತಾ ಇದ್ದೆ. ನಾನು ಕಂದಾಯ ಇಲಾಖೆಯ ವಿಪತ್ತು ನಿರ್ವಹಣೆ ಸೆಕ್ರೆಟರಿ ಅವರಿಗೆ ನಾನು ಕಳಿಸ್ಕೊಟ್ಟಿದ್ದೆ. ಅವ್ರೀಗ ವಸತಿ ಇದಕ್ಕೆ ನನಗೆ ವಾಪಸ್ ಉತ್ತರ ಬರೆದಿದ್ದಾರೆ. ನೀವು ಕೊಟ್ಟರಲ್ಲ ಕಾಪಿ, ಅದೊಂದು ವಾಪಸ್ ಉತ್ತರ ಬರೆದು ವಸತಿ ಇಲಾಖೆ ಒಳಗಡೆ ಅವರಿಗೆ ಮನೆಗಳನ್ನ ಕೊಡಬೇಕು ಅನ್ನೋ ಟೈಪಲ್ಲಿ ಬರೆದಿದ್ದಾರೆ. ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸಂಬಂಧಪಟ್ಟ ಶಾಸಕರಿಗೆ, ಅವರೆಲ್ಲರಿಗೂ ಕೂಡ ನಾನು ಈವನ್ ಬೆಳಗಾವಿ ಸೆಷನ್ಸ್ ಒಳಗಡೆನೂ ಅವರು ಮಾತಾಡಿದ್ದಾರೆ. ಮುಂದಿನ ವಾರದಲ್ಲಿ, ಜನವರಿ 1ನೇ ವಾರ ಅಥವಾ 2ನೇ ವಾರದಲ್ಲಿ ಬೆಂಗಳೂರಲ್ಲಿ ಆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮೇ ಬಿ, ಯಾಕೆಂದ್ರೆ 1,135 ಮನೆಗಳನ್ನ ಏನಾದ್ರು ಕೊಟ್ರೆ ನಿಯರ್ಲಿ ನಮ್ಮ ಜಿಲ್ಲೆಗೆ ಒಂದು 20ರಿಂದ 25 ಕೋಟಿ ಬೇಕಾಗುತ್ತೆ ದುಡ್ಡು. ಅದೀಗ ಒಂದು ವರ್ಷ 2 ವರ್ಷ ಇದರೊಳಗಡೆ ತಡ ಆಗಿರೋದ್ರಿಂದ ಇಷ್ಟು ಜಾಸ್ತಿ ದುಡ್ಡನ್ನ ಕೊಡೋದ್ರು ಬೇಕಾದ್ರೆ ಒಂದು ಆರ್ಥಿಕ ಇಲಾಖೆಯ ಒಂದು ಅನುಮೋದನೆನೂ ಬೇಕಾಗುತ್ತೆ. ಆದ್ರೆ ಬಹಳ ಜನ ನನ್ನ ಆಫೀಸ್ಗೆ ರಿಪೀಟೆಡ್ ಆಗಿ ಬರ್ತಾರೆ. ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯ ನೆರವು ಬೇಕಾಗಿದೆ. ರಾಜ್ಯದಲ್ಲಿಯೇ ಅತ್ಯಂತ ಹಿಂದುಳಿದ ತಾಲೂಕಿನ ಅಭಿವೃದ್ಧಿಗೆ ಸರ್ಕಾರ ನೆರವು ನೀಡಬೇಕು ಎಂದರು. SCP TSP ಯೋಜನೆ ಅಡಿಯಲ್ಲಿ ತಾವೇ ಸಚಿವರಿದ್ದೀರಿ. ಅತಿ ಹೆಚ್ಚು ಪಾಪ್ಯುಲೇಷನ್ SCP TSP ಯೋಜನೆ 1,10,000 ಬರ್ತಾರೆ ಸರ್. ಅದರಿಂದ ಇಲ್ಲಿ ಇರ್ತಕ್ಕಂಥ ಏನು SCP TSP ಯೋಜನೆ ಅತಿ ಹೆಚ್ಚು ನಮ್ಮ ತಾಲೂಕಿಗೆ ಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ಮನವಿ ಮಾಡ್ತೀವಿ. ಮತ್ತೆ ಸರಗೂರಿನಲ್ಲಿ ನಾವು ಕಳೆದ ಬಾರಿ ಏನು 2020-21ನೇ ಸಾಲಲ್ಲಿ ಮಳೆಯಲ್ಲಿ ಹಾನಿಯಾದಂತ ಮನೆಗಳು ಸುಮಾರು 1,200 ಮನೆಗಳು ಏನು ಬಾಕಿ ಉಳ್ಕೊಂಡಿದೆ ಸರ್, ಅದನ್ನು ದಯಮಾಡಿ ತಾವು ಮುಖ್ಯಮಂತ್ರಿಗಳ ಹತ್ರ ಅದನ್ನು ಒತ್ತಾಯನ ಮಾಡಿ ಆದಷ್ಟು ಬಿಡುಗಡೆ ಮಾಡಿದ್ರೆ ನಿಜವಾದ ಫಲಾನುಭವಿಗಳಿಗೆ ಅದು ಖಂಡಿತವಾಗ್ಲೂ ಕೊಟ್ಟಂಗಾಗ್ತದೆ ಸರ್. ಅದು ಬಹಳಷ್ಟು ನಾವು ಜಿಲ್ಲಾ ಪಂಚಾಯತ್ ಸಿಇಒ ಗಾಯತ್ರಿ, ಹುಣಸೂರು ಉಪ ವಿಭಾಗ ಅಧಿಕಾರಿ ರುಚಿ ಬಿಂದಲ್, ಎಚ್.ಡಿ. ಕೋಟೆ ತಹಶೀಲ್ದಾರ್ ಶ್ರೀನಿವಾಸ್, ಸರಗೂರು ತಹಶೀಲ್ದಾರ್ ರುಕಿಯಾ ಬೇಗಂ, ಇಒ ಧರಣೇಶ್, ಸುಷ್ಮಾ ಹಾಜರಿದ್ದರು. ವರದಿ ಮಲಾರ ಮಹದೇವಸ್ವಾಮಿ.